ಕುಂದಾಪುರ ಪುರಸಭೆಯ ವಿಶೇಷ ಸಭೆಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಗೈರಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಳಕಳಿ ಇಲ್ಲದೆ ವಿಪಕ್ಷ ಕಾಂಗ್ರೆಸ್ ಪಲಾಯನಗೈದಿದೆ ಎಂದು ಬಿಜೆಪಿ ಸದಸ್ಯರು ಹೇಳಿಕೆಯನ್ನು ನೀಡಿದರು. ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪುರಸಭೆಯ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಚಂದ್ರಶೇಖರ್ ಕಾರ್ಬಿಯವರು, ನಾವು ಪಲಾಯನ ಮಾಡಿಲ್ಲ, ನಾವು ಹೋರಾಟಕ್ಕೆ ಸಿದ್ಧರಾಗಿದ್ದು ಜನರ ಧ್ವನಿಯಾಗಿ ನಾವು ಜನರ ಬೇಡಿಕೆ ಮತ್ತು ಆಶಯಗಳನ್ನು ಈಡೇರಿಸಲು ಮನವಿಯನ್ನ ಮಾಡಿದ್ದೇವೆ. ಆಸ್ತಿ ತೆರಿಗೆಯನ್ನು ಏರಿಸಬಾರದು, ಬೆಲೆ ಏರಿಕೆ ಖಂಡಿಸಿ ನಾವು ಸಭೆಯನ್ನು ಬಹಿಷ್ಕರಿಸಿದ್ದೇವೆ. ಈ ಮೂಲಕ ಬಿಜೆಪಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಿದ್ದೇವೆ. ಅದು ಬಿಟ್ಟರೆ ಪಲಾಯನ ಮಾಡಿಲ್ಲ. ಮುಂದಿನ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ಚರ್ಚೆಗೆ ಸಿದ್ಧರಾಗಿದ್ದೇವೆ. ಹೋರಾಟ ಮಾಡಿಕೊಂಡು ಬಂದಿರುವ ಕಾಂಗ್ರೆಸ್ ಪಕ್ಷವಾಗಿದ್ದು ಹೋರಾಟ ಮಾಡಲು ಸಿದ್ಧ ಎಂದರು. ವಿಶೇಷ ಸಾಮಾನ್ಯ ಸಭೆಯನ್ನು ಆಸ್ತಿ ತೆರಿಗೆಯ ಇದಕ್ಕಾಗಿ ಕರೆದಿದ್ರು. ನಾವು ಕುಂದಾಪುರದ ಆಡಳಿತ ಪಕ್ಷವಾಗಿ ಬಿಜೆಪಿಯಲ್ಲಿ ಆಡಳಿತ ನಡೆಸುತ್ತಿತ್ತು. ನಾವು ಪ್ರತಿಪಕ್ಷವಾಗಿ ನಾವು 8 ಜನ ಸದಸ್ಯರಿದ್ದ 8 ಜನ ಕಾಂಗ್ರೆಸ್ ಬೆಂಬಲಿತರು ನಾವು ಇವತ್ತು ಬೆಳಿಗ್ಗೆನೇ ಅಧ್ಯಕ್ಷರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ. ಆಸ್ತಿ ತೆರಿಗೆಯನ್ನು ಏರಿಸಬಾರ್ದು ಮತ್ತು 2005-6ರಲ್ಲಿ ಏನು ಆಸ್ತಿ ತೆರಿಗೆಯನ್ನು ವಿಧಿಸಿದ್ರು ಅದೇ ಇರಬೇಕು. ಈಗ ಕೊರೋನಾದಂಥ ಮಹಾಮಾರಿ ಜನರನ್ನು ಕೈಲಾಗದಷ್ಟು ಜರ್ಜರಿತವಾಗಿ ಮಾಡಿದೆ. ಉದ್ಯೋಗ ಇಲ್ಲ, ಎಲ್ಲಿ ಹೋದರೂ ಶಿಕ್ಷಣಕ್ಕೂ ಕೂಡ ಶಿಕ್ಷಣದ ಶುಲ್ಕವನ್ನು ಕಟ್ಟೋಕ್ಕೂ ಕೂಡ ಇವತ್ತು ಜನತೆ ಅಲ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಆಸ್ತಿ ತೆರಿಗೆಯನ್ನು 2005ರ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ 15% ಏರಿಸ್ತಾ ಬಂದಿತ್ತು. ಈ ವರ್ಷ ಕೂಡ 15% ಆಲ್ರೆಡಿ ಏರಿಸಿದ್ದಾರೆ. ಈಗ 2018 ಮತ್ತು 2019ರ ಆಸ್ತಿ ತೆರಿಗೆಯನ್ನು ಅಂದರೆ 2015ರಲ್ಲಿದ್ದ 2005 ಮತ್ತು 6ರಲ್ಲಿ ಆಸ್ತಿ ತೆರಿಗೆ ಒಂದು, ಈಗ 2018 ಮತ್ತು 19ರ ಆಸ್ತಿ ತೆರಿಗೆಯನ್ನು ವಿಧಿಸ್ತಾ ಹೋದರೆ ಬಹುಶಃ ಜನರಿಗೆ ಈ ತೆರಿಗೆ ಎಂಬುದು ಮುಂದಿನ ದಿನಗಳಲ್ಲಿ ಬಹಳ ದುಪ್ಪಟ್ಟಾಗಿಬಿಡ್ತದೆ. ಬಹಳ ದೊಡ್ಡ ಪರಿಣಾಮ ಹೊರೆ ಜನರ ಮೇಲೆ ಬೀಳುತ್ತದೆ. ನೀವು ದಯವಿಟ್ಟು ಇದನ್ನು ಈ ತೆರಿಗೆಯನ್ನು ವಿಧಿಸಬಾರ್ದು ಅಂತೇಳಿ ನಾವು ನಮ್ಮ ಕುಂದಾಪುರದ ಅಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಇದನ್ನು ಕುಂದಾಪುರ ಪುರಸಭೆ ಆಡಳಿತ ಮಾಡುವಂಥದ್ದು ಕರ್ನಾಟಕ ಸರ್ಕಾರ ಸುತ್ತೋಲೆಯನ್ನೇ ಕಳಿಸುವಾಗಲೇ ಪುರಸಭೆಗಳಿಗೆ ಅದನ್ನು ಪ್ರಸ್ತಾವನೆ ಇಟ್ಟು ಚರ್ಚೆ ಮಾಡಲಿಕ್ಕೆ ಇಲ್ಲ ಅವಕಾಶಗಳೇ ಇಲ್ಲ.